ನಟಿ ಪದ್ಮಜ ರಾವ್ ವಿರುದ್ಧ ಮಂಗಳೂರಿನ ಡಿಎಂಎಫ್ಸಿ ನ್ಯಾಯಾಲಯವು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಜಾರಿ ಮಾಡಿದೆ। ಈ ಮೂಲಕ ನಟಿ ಪದ್ಮಜ ರಾವ್ಗೆ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ। ನಟಿ ಪದ್ಮಜ ರಾವ್ ಅವರು ವ್ಯಕ್ತಿಯೊಬ್ಬರಿಗೆ ನೀಡಿದಂತಹ ಚೆಕ್ ಬೌನ್ಸ್ ಪ್ರಕರಣ ಸಂಬಂಧ ಇನ್ನು ಮಂಗಳೂರಿನ ಡಿಎಂಎಫ್ಸಿ 5ನೇ ನ್ಯಾಯಾಲಯವು ವಿಚಾರಣೆಯನ್ನ ನಡೆಸಿತು। ಇಂತಹ ಪ್ರಕರಣದಲ್ಲಿ ನಟಿ ಪದ್ಮಜ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನ ಜಾರಿ ಮಾಡಿದೆ। ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಹೊಂದಿದ್ದ ನಟಿ ಪದ್ಮಜರನ್ನ ತುಳು ಚಿತ್ರರಂಗದಲ್ಲಿ ನಟಿಸಲು ಅವಕಾಶ ನೀಡಲಾಗಿತ್ತು। ಚಿತ್ರ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರಿಂದ ಹಣವನ್ನು ಪಡೆದಂತಹ ಆರೋಪ ನಟಿ ಪದ್ಮಜ ಮೇಲಿದೆ। ವೀರೇಂದ್ರ ಶೆಟ್ಟಿ ಅವರು ವೈಯಕ್ತಿಕವಾಗಿ 1 ಲಕ್ಷ ಸಾಲವಾಗಿ ನೀಡಿದ್ರು, ಬಳಿಕ 2 ಲಕ್ಷವನ್ನ ನೀಡಲಾಗಿತ್ತು। ಅಲ್ಲದೆ 2018-19ರಲ್ಲಿ ಒಟ್ಟು 41 ಲಕ್ಷವನ್ನ ವೀರೇಂದ್ರ ಶೆಟ್ಟಿ ಅವರಿಂದ ಪದ್ಮಜ ರಾವ್ ಪಡೆದುಕೊಂಡಿದ್ರು। ಆದ್ರೆ ಹಣವನ್ನ ಮರುಪಾವತಿಸಲು ಚೆಕ್ ಅನ್ನ ನೀಡಿದ್ದು ಅದು ಬೌನ್ಸ್ ಆಗಿತ್ತು। ಈ ನಡುವೆ ಹಲವು ಬಾರಿ ಪದ್ಮಜಕ್ಕೆ ನೋಟಿಸ್ ಅನ್ನ ನೀಡಿದ್ರು, ಉತ್ತರವನ್ನ ನೀಡಿರಲಿಲ್ಲ। ಈ ಹಿನ್ನೆಲೆಯಲ್ಲಿ ಇದೀಗ ಡಿಎಂಎಫ್ಸಿ 5ನೇ ಕೋರ್ಟ್ ಪದ್ಮಜಕ್ಕೆ ವಾರೆಂಟ್ ಅನ್ನ ಜಾರಿ ಮಾಡಿದೆ।